ನಿಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಸುಖ ಸಂಪತ್ತಿನ ಸೌಕರ್ಯದೊಂದಿಗೆ ಯಶಸ್ಸು ಕೀರ್ತಿಯೊಂದಿಗೆ ನೀವು ಪ್ರಥಮ ಬಾರಿಗೆ ಹೊರಟಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸುಸೂತ್ರವಾಗಿ ಸುಲಲಿತವಾಗಿ ನಡೆದು ಮುಂದಕ್ಕೂ ಅಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಯೋಗ ಭಾಗ್ಯಗಳೊಂದಿಗೆ ನಿಮಗೆ ಸಿಕ್ಕಿದಂತಹ ಅವಕಾಶವನ್ನು ಸದುಪಯೋಗ ಮಾಡಿ ಅದರ ಸೇರುವಂತಹ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಉಜ್ವಲ ಭವಿಷ್ಯವನ್ನು ಕೀರ್ತಿಯನ್ನು ಪೂರ್ಣ ಅನುಗ್ರಹದೊಂದಿಗೆ ಸಪರಿವಾರದ ಮಾಲಿನ್ಯವನ್ನು ಅನುಗ್ರಹಿಸಲು ಭಕ್ತಿ ಶ್ರದ್ಧಾಪೂರ್ಣ ಪ್ರಾರ್ಥನೆ ಶಿವಂ ಶಿವಕಾಂಚಾಂತ ಶಿವಾತ್ಮಾನ ಮಾರ್ಗಪಣೆ ಧಾರ್ಮಿಕಪಡುತ್ತೋ ಶಿವಂ ಮಾನ್ಯೇಶ್ವರ ಪೂರ್ಣಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಇವತ್ತು ನಾವು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಮಹಾಲಿಂಗೇಶ್ವರ ಅವರ ಆಶೀರ್ವಾದ ತಗೊಂಡು ನಮ್ಮ ಮಹಾಲಿಂಗೇಶ್ವರ ಆಶೀರ್ವಾದದಿಂದ ನಮಗೆ 2024 ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಕರ್ನಾಟಕದಲ್ಲಿ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ. ಅದನ್ನು ನಾವು ಬೆಂಗಳೂರಲ್ಲಿ 5, 6, 7, 8 ತಾರೀಕಿಗೆ ಡಿಸೆಂಬರ್ 5, 6, 7, 8ಗೆ ಬೆಂಗಳೂರಿನ ಕೋರಮಂಗಲ ಇಂಡೋರ್ ಸ್ಟೇಡಿಯಮಲ್ಲಿ ನಡೆಸ್ತಾ ಇದ್ದೀವಿ. ಸೊ ಈ ಅವಕಾಶ ತೋರಿಸ್ಕೊಟ್ಟಿರುವಂಥ ಮಹಾಲಿಂಗೇಶ್ವರ ಆಶೀರ್ವಾದ ತಗೊಂಡು ಮತ್ತು ಮುಂದೆ ನಡೆಯುವಂಥ ತಯಾರಿ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಅವರು ಸಂಪೂರ್ಣ ಆಶೀರ್ವಾದ ಇರಲಿ. ಈ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂದಾಗ ಕುಸ್ತಿ ಅಂದಾಗ ಇದು ನಮ್ಮ ಕುಸ್ತಿಯ ಕ್ಯಾಲೆಂಡರ್ ಏನು ಇಯರ್ಲಿ ಕ್ಯಾಲೆಂಡರ್ ಏನು ಬರುತ್ತೆ ಜನವರಿಯಿಂದ ಡಿಸೆಂಬರ್ಗೆ, ಅದರಲ್ಲಿ ಪ್ರಮುಖವಾಗಿರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾಂಪಿಟಿಷನ್ ಇದೆ. ಯಾಕಂದರೆ
ಇದರಲ್ಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದವರು ನೆಕ್ಸ್ಟು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇದನ್ನು ಆಯೋಜನೆ ಮಾಡೋದರಿಂದ ನಮ್ಮ ಸೌತ್ ಇಂಡಿಯಾ ಕರ್ನಾಟಕದ ಎಲ್ಲ ಕ್ರೀಡಾಪಟುಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರೆಕಗ್ನೈಸೇಷನ್ ಸಿಗುತ್ತೆ. ಅದರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಎಲ್ಲರ ಒಂದು ಸಹಕಾರ ಕರ್ನಾಟಕದಲ್ಲಿರುವಂಥ ಎಲ್ಲ ಕುಸ್ತಿಪಟುಗಳಿರ್ಬೋದು, ಅಖಾಡಗಳಿರ್ಬೋದು, ಗರಡಿಮನೆಗಳಿರ್ಬೋದು, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರ ಹತ್ರ ಮನವಿ ಮಾಡಿಕೊಂಡು ಮಹಾಲಿಂಗೇಶ್ವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಏನು ಬೆಂಗಳೂರಲ್ಲಿ ನಡೀತದೆ ಚೆನ್ನಾಗಿ ನಡೆದು ಇನ್ನು ಮುಂದಿನ ದಿನಗಳಲ್ಲೂ ಇಂಥ ಹಲವಾರು ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿ ಆ ದೇವರು ಕೊಡಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.